ಪಾರ್ಕ್ ಮಾಡಿದ್ದ ಕಾರನ್ನ ನೋಡ್ತಾ ಇದ್ದಂತೆ ಕೆಲವೇ ಸೆಕೆಂಡುಗಳಲ್ಲಿ ಸಿಂಕ್ ಹೋಲ್ ನುಂಗಿ ಹಾಕಿದ ಘಟನೆ ಮುಂಬೈನ ವಸತಿ ಸಂಕೀರ್ಣದ ಬಳಿ ನಡೆದಿದ್ದು, ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಮುಂಬೈನಲ್ಲಿ ಕಳೆದ ಕೆಲವು ದಿನಗಳಿಂದ ಭಾರೀ ಮಳೆಯಾಗ್ತಾ ಇದ್ದು, ಇದರಿಂದಾಗಿ ನಿರ್ಮಾಣವಾದ ಸಿಂಕ್ ಹೋಲ್ನಿಂದ ಈ ಅವಘಡ ಸಂಭವಿಸಿದೆ ಎನ್ನಲಾಗ್ತಾ ಇದೆ. ಈ ಘಟನೆ ಮುಂಬೈನ ಘಾಟ್ಕೋಪರ್ ಏರಿಯಾದಲ್ಲಿ ನಡೆದಿದೆ. ವಿಡಿಯೋದಲ್ಲಿರುವಂತೆ ಕಾರಿನ ಬಾನೆಟ್ ಹಾಗೂ ಮುಂದಿನ ಚಕ್ರಗಳನ್ನು ಮೊದಲು ನುಂಗಿದ ಸಿಂಕ್ ಹೋಲ್ ನಂತರ ಇಡೀ ಕಾರನ್ನ ತನ್ನೊಳಗೆ ಸೆಳೆದುಕೊಳ್ಳುತ್ತೆ. ಆನ್ಲೈನ್ನಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದ ವಿಡಿಯೋವನ್ನ ಸುಬೋಧ್ ಶ್ರೀವಾತ್ಸವ ಎಂಬ ಬಳಕೆದಾರರು ಟ್ವಿಟರ್ನಲ್ಲಿ #ಮುಂಬೈ ರೈನ್ಸ್ ಅಂತ ಪೋಸ್ಟ್ ಮಾಡಿದ್ದಾರೆ. ಮುಂಬೈನ ವಸತಿ ಸಂಕೀರ್ಣದಲ್ಲಿ ಸಿಂಕ್ ಹೋಲ್ ಕಾರನ್ನ ಸಂಪೂರ್ಣವಾಗಿ ನುಂಗಿತ್ತು. ನಂತರ ಅದು ಪಾರ್ಕಿಂಗ್ ಸ್ಥಳದ ಕೆಳಗೆ ಮುಚ್ಚಿದ ಬಾವಿಯಲ್ಲಿ ಕಾಣಿಸಿದೆ ಅಂತ ಹೇಳಿದ್ದಾರೆ.